ಏನ್ ನಡ್ಸಿಯ ಶಾಣಮ್ಮ? ಯಾಕೋರು ನಮ್ಮ ಗಂಡ ಅಂತೇಳಿ ತಿಪ್ಪಿರಿಕಾಯಿ ತಂದಿತ್ರಿ. ಎಂದು ಭಾಳ ಅದಾವ್ರಿ, ಒಂದ್ ದಿವ್ಸ ಹಚ್ಗುಡ್ಲೇನು ಮತ್ತ? ಅಯ್ಯ ಬ್ಯಾಡವ, ತಿನ್ನಲಿದ ನಮ್ಮ ಸಂಗೆ. ಯಾಕೆ ತಿನ್ನಲ್ರಿ ಸಂಗು? ಏ ಅವಂದ ತಿಪ್ಪಿರಿಕಾಯಿ ತಿನ್ನಲ್ಲ, ಬೆಂಡಿಕಾಯಿ ತಿನ್ನಲ್ಲ, ಬದ್ನಿಕಾಯಿ ತಿನ್ನಲ್ಲ. ಹೊರಗ ಹರಿಗ್ಯಾಡ್ ಊರ್ದ ಹೆಂಡಿ ತಿಂದು ಬರ್ತಾವ, ಮನೆಗೆ ಶೇಗ ಮಾಡಿ ಹಾಕಿದ್ರಿ ನಾವು ಒಳ್ಳೆ ಅಂತ ಮಾರಿಸಿಂಡಿರ್ತಾವ. ಇವ್ರು ಬಾಳ್ಕೊಂಡು ಹೋಗಿ ಈಗ ನಮ್ಮ ಇಂಚಿಕಾಯಿ ಸೊತ್ತಿ ಗೊತ್ತಾಯ್ತಾ ಇಲ್ಲ? ಯಾಕ್ರಿ ಏನಾಯ್ತು ಮತ್ತ? ಆಕಿ ಸೊಸಿ ಡೈವರ್ಸಿ ಕೊಡಾಕ ರೆಡಿ ಆಗ್ಯಾಳತ್ತ. ಡೈವರ್ಸಿ. ಅಯ್ಯ ಇದ್ರ ಬೆಂಕಿ ಹಚ್ಚಲಿ. ಯಾವಾಗ್ರಿ? ಅಯ್ಯ ಮೊನ್ನೆವ ಅಮಾಸಿ ಮಾಡಿ. ಅಯ್ಯ ತಾಯಿ, ಆಕೇನ ನಾಯಿ ಸಾಕ್ತಾಳತ್ತ. ಅವ ಇದ್ರ ಬಾರಲ್ಲ ಬಡಿಲಿ. ನಾಯಿ ಸಾಕತಿತ್ತಂದ್ರೆ ಡಿವೋರ್ಸ್ ಯಾಕೆ ಕೊಡ್ಬೇಕ್ರಿ? ನಾಯಿ ಸಾಕದಷ್ಟೇ ಅಲ್ಲ, ನಿನ್ನ ಕೊಡಿ ಹುತ್ತ, ನೀ ಎಲ್ಲ ಹೇಳ್ಬೇಕು.